ಇತ್ತೀಚೆಗೆ ನಡೆದ ಪಂಚರಾಜ್ಯ ಚುನಾವಣೆಯಲ್ಲಿ ಬಿಜೆಪಿಯ ಸಾಮರ್ಥ್ಯ ಕ್ಷೀಣಿಸಿದೆ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಮಹಾಮೈತ್ರಿಕೂಟಕ್ಕೆ ಜಯ ಸಿಗಲಿದೆ. ಕಾಂಗ್ರೆಸ್ 200 ಸ್ಥಾನವನ್ನ ಪಡೆಯುವುದರ ಮೂಲಕ ರಾಹುಲ್ ಗಾಂಧಿಯವರು ಭಾರತದ ಪ್ರಧಾನಿಯಾಗಲಿದ್ದಾರೆ ಎಂದು ಸಂಸದ ವೀರಪ್ಪ ಮೊಯ್ಲಿ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಅವರು, ರಾಹುಲ್ ಗಾಂಧಿ ಒಬ್ಬ ಉತ್ತಮ ನಾಯಕ. ದಿನದಿಂದ ದಿನಕ್ಕೆ ಅವರ ಜನಪ್ರಿಯತೆ ಹೆಚ್ಚುತ್ತಾ ಇದೆ. ಮೋದಿ ಜನತೆಗೆ ಸುಳ್ಳು ಹೇಳಿ ಹೇಳಿ ಅವರಲ್ಲಿ ಇನ್ನೂ ಹೇಳಲು ಸುಳ್ಳುಗಳೇ ಉಳಿದಿಲ್ಲ. ನಾವು ಈಗಲೇ ಪ್ರಧಾನಿ ಅಭ್ಯರ್ಥಿಯನ್ನ ಘೋಷಣೆ ಮಾಡುವುದಿಲ್ಲ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಮಹಾಮೈತ್ರಿಕೂಟಕ್ಕೆ ಜಯ ಸಿಗಲಿದೆ. ಕಾಂಗ್ರೆಸ್ 200 ಸ್ಥಾನವನ್ನ ಖಚಿತವಾಗಿ ಜಯಿಸಲಿದೆ. ರಾಹುಲ್ ಗಾಂಧಿ ಮೈತ್ರಿಕೂಟದ ಮುಖಂಡರಾಗಿರಲಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಕೂಟ ಸ್ಪರ್ಧಿಸಲಿದೆ. ಬಿಜೆಪಿಗೆ 3 ಅಥವಾ 4 ಸ್ಥಾನ ಸಿಕ್ಕರೂ ಕೂಡ ಆಶ್ಚರ್ಯ ಇಲ್ಲ ಅಂತ ವೀರಪ್ಪ ಮೊಯ್ಲಿ ವ್ಯಂಗ್ಯವಾಡಿದ್ರು. ಈಗ ರಾಹುಲ್ ಗಾಂಧಿಯವರ ನಾಯಕತ್ವ ಕೂಡ ದಿನದಿಂದ ದಿನಕ್ಕೆ ಪ್ರವರ್ತಮಾನವಾಗಿ ಜಾಜ್ವಲ್ಯಮಾನವಾಗಿ ಬೆಳೀತಾ ಇದೆ. ಒಳ್ಳೆಯ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಇದು ನಮ್ಮ ಕಾಂಗ್ರೆಸ್ನಲ್ಲೇ ನನಗೆ ಅನಿಸದೆ ಈಗಿನ ವಿದ್ಯಮಾನ ಅದನ್ನು ಸ್ವಲ್ಪ ಅಭಿವೃದ್ಧಿ ಮಾಡಿದರೆ 200 ಸೀಟಿಗಿಂತಲೂ ಹೆಚ್ಚು ಕಾಂಗ್ರೆಸ್ಸೇ ಗಳಿಸತಕ್ಕಂಥ ಒಂದು ಸಲಕ್ಷಣಗಳು ಎಲ್ಲ ಕಡೆ ಕೂಡ ಕಾಣ್ತಾ ಇದೆ. ಮತ್ತು ವಿರೋಧದ ಉಳಿದಂಥ ಪಕ್ಷಗಳಿಗೆ ದಕ್ಷಿಣ ಭಾರತದಲ್ಲಂತೂ ಈಗ ಇದು ಕರ್ನಾಟಕದಲ್ಲಿ ಸ್ವಲ್ಪ ಇದೆ, ಕರ್ನಾಟಕದಲ್ಲಿ ಕೂಡ ಭಾಳ ಕ್ಷೀಣ ಆಗ್ತದೆ ಕಾಂಗ್ರೆಸ್ಸು.